ಮನೆ ಕೆಲಸದವಳ ಜೊತೆ ಪತಿ ಚಕ್ಕಂದ ಆಡ್ತಾನೆಂದು ಆರೋಪಿಸಿ ಪತ್ನಿಯೇ ಪತಿಯನ್ನು ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಬೆಂಗಳೂರಿನ ಸುದಗಂಟೆ ಪಾಳ್ಯದಲ್ಲಿ ನಡೆದಿದೆ. 41 ವರ್ಷ ಪ್ರಾಯದ ಪತಿ ಭಾಸ್ಕರ್ ಎಂಬಾತನನ್ನ ಆತನ ಪತ್ನಿ ಶ್ರುತಿ ಕೊಲೆ ಮಾಡಿದ್ದಾಳೆ. ಬಳಿಕ ಶವಕ್ಕೆ ಸ್ನಾನ ಮಾಡಿಸಿ ಮಲಗಿಸಿ ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಅಂತ ನಾಟಕೀಯ ಕಥೆ ಕಟ್ಟಿದ್ದಾಳೆ. ಪೊಲೀಸರ ತನಿಖೆಯ ಬಳಿಕ ನಿಜವಾದ ಘಟನೆ ಬೆಳಕಿಗೆ ಬಂದಿದೆ. ಭಾಸ್ಕರ್ ತನ್ನ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯ ಜೊತೆ ಪ್ರತಿದಿನವೂ ಸಲುಗೆಯಿಂದ ಇರ್ತಾ ಇದ್ದ. ಇದನ್ನು ಗಮನಿಸಿದ ಪತ್ನಿಗೆ ಪತಿಯ ಮೇಲೆ ಕೋಪ ಬರ್ತಾ ಇತ್ತು. ಇದೇ ವಿಷಯಕ್ಕೆ ಪ್ರತಿದಿನ ಗಂಡ ಹೆಂಡತಿ ನಡುವೆ ಜಗಳ ನಡೀತಾ ಇತ್ತು. ಒಂದು ದಿನ ಜಗಳ ಅತಿಯಾದ ಕೋಪಕ್ಕೆ ತಿರುಗಿ ಪತ್ನಿ ಶ್ರುತಿ ತನ್ನ ಪತಿ ಭಾಸ್ಕರ್ ಮುಖಕ್ಕೆ ಬಲವಾಗಿ ಹೊಡೆದಿದ್ದಾಳೆ. ಇದರ ಪರಿಣಾಮ ಭಾಸ್ಕರ್ ಸ್ಥಳದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಇನ್ನು ಪತಿಯ ಸಾವಿನ ಬಳಿಕ ಪತ್ನಿ ಪೊಲೀಸರಿಗೆ ನಾಟಕೀಯ ಕತೆ ಕಟ್ಟಿದ್ಲು. ಪತಿ ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದಿದ್ದಾರೆ. ಅವರನ್ನ ನಾನೇ ಸ್ನಾನ ಮಾಡಿಸಿ ಮಲಗಿಸಿದ್ದೇನೆ, ಆದರೆ ಅವರು ಅಲ್ಲಿಯೇ ಮೃತಪಟ್ಟಿದ್ದಾರೆ ಅಂತ ಆಕೆ ಪೊಲೀಸರಿಗೆ ತಿಳಿಸಿದ್ದಾಳೆ. ಆದರೆ ಮರಣೋತ್ತರ ಪರೀಕ್ಷೆ ವರದಿ ಬಂದಾಗ ಅವರಿಗೆ ಆಘಾತವಾಗಿತ್ತು. ಭಾಸ್ಕರ್ ಸಾವು ಸಹಜ ಸಾವಲ್ಲ, ಇದು ಕೊಲೆ ಅಂತ ತಿಳಿದು ಬಂದಿದೆ. ಘಟನೆಯ ಬೆನ್ನಲ್ಲೇ ಪೊಲೀಸರು ಶ್ರುತಿಯನ್ನ ಅರೆಸ್ಟ್ ಮಾಡಿದ್ದಾರೆ.